ಕರಾವಳಿಯ ಗಂಡುಗಲೆ ಎಂದೇ ಪ್ರಸಿದ್ಧವಾದಂತಹ ಯಕ್ಷಗಾನ ಅದು ಜಾನಪದ ಆರಾಧನಾ ಕಲೆ. ಹರಕೆ ಹೊತ್ತು ಯಕ್ಷಗಾನವನ್ನು ಆಡಿಸುವವರು ಬಹಳಷ್ಟು ಮಂದಿ ಇದ್ದಾರೆ. ಇಲ್ಲಿರುವ ಹಲವು ದೇವಸ್ಥಾನಗಳಲ್ಲಿ ಅನೇಕ ಮೇಳಗಳು ಹರಕೆ ರೂಪದಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡ್ತವೆ. ಇಂತಹದೇ ಸಂದರ್ಭದಲ್ಲಿ ಇಲ್ಲಿ ಒಂದು ದೈವದ ವೇಷ ಹಾಕಿರುವಂತಹ ಒಬ್ಬ ವ್ಯಕ್ತಿಗೆ, ಯಕ್ಷಗಾನದ ಕಲಾವಿದನಿಗೆ ಆವೇಶ ಆಗಿರುವಂಥ ಘಟನೆ ನಡೆದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಸುದ್ದಿಯನ್ನು ಮಾಡಿದೆ. ಆತ ಪಾತ್ರದೊಳಗೆ ತನ್ಮಯನಾಗಿದ್ದು ರಂಗಸ್ಥಳಕ್ಕೆ ಸಮೀಪಿಸುತ್ತಿದ್ದಂತೆ ಒಂದು ರೀತಿಯಲ್ಲಿ ಆವೇಶಭರಿತನಾಗ್ತಾನೆ. ಅದಷ್ಟು ಜನ ಸೇರಿದರೂ ಕೂಡ ಆತನ ಕೈಯಲ್ಲಿರುವಂತಹ ದೊಂದಿಯನ್ನು ಬಿಡಿಸೋದಕ್ಕೆ ಹರಸಾಹಸ ಪಡ್ತಾರೆ. ಬಹುಶಃ ಇದನ್ನೇ ಗೊತ್ತಿಲ್ಲದೆ ಅಲ್ಲಿರುವಂತಹ ಬ್ಯಾಂಡ್ ವಾದ್ಯದವರು ನಿರಂತರವಾಗಿ ಬೂತಾನೆ ಇದ್ದಾರೆ. ಅವರು ಪಾತ್ರದ ಸನ್ನಿವೇಶನಂತ ಅಂದ್ಕೊಂಡಿದ್ರು. ಆದರೆ ಆತ ಯಾವುದಕ್ಕೂ ಪ್ರತಿಕ್ರಿಯಿಸದೆ ಒಂದೇ ರೀತಿಯಾಗಿ ಹೂಂಕರಿಸ್ತಾ ಇದ್ದ ಕಲಾವಿದ. ಈ ಒಂದು ವಿಡಿಯೋ ಬಹಳಷ್ಟು ದೊಡ್ಡ ಸುದ್ದಿಯನ್ನು ಮಾಡಿದೆ. ಇದು ಮಡಮಕ್ಕಿ ಮೇಳದ ಆಟದ ಸಂದರ್ಭದಲ್ಲಿ ನಡೆದಂತಹ ಘಟನೆ ಎಂದು ಹೇಳಲಾಗ್ತಿದೆ. ಇದರಲ್ಲಿ ಬರುವಂತಹ ಕೋಟೆಯ ರಾಯ ಎನ್ನುವಂತಹ ವೇಷ ಬರುವ ಸಂದರ್ಭದಲ್ಲಿ ಈ ಒಂದು ಆವೇಶ ಬಂದಿದೆ ಕಲಾವಿದನಿಗೆ. ಬಹುಶಃ ಎಲ್ಲರೂ ಭಯಭಕ್ತಿಯಿಂದ ಯಕ್ಷಗಾನವನ್ನು ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಸಭೆಯಿಂದ ಬರುವಂತಹ ವಾಡಿಕೆ ಈ ವೇಷ. ಅದೇ ರೀತಿಯಾಗಿ ಅಬ್ಬರಿಸಿ ಬರ್ತಾ ಇದ್ದಂತಹ ವೇಷಧಾರಿ ಕೊನೆಗಳಿಗೆ ರಂಗಸ್ಥಳ ಹತ್ತಿರಕ್ಕೆ ಬಂದಾಗ ಈ ಒಂದು ರೀತಿ ಆಕರ್ಷಣೆಗೆ ಒಳಗಾಗಿದ್ದಾರೆ. ಬಹುಶಃ ಬಹಳಷ್ಟು ಜನ ಸೇರಿ ಬಳಿಕ ಆತನಿಗೆ ನೀರನ್ನು ಚಿಮುಕಿಸಿ ಒಂದಷ್ಟು ಶಾಂತಗೊಳಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಓಡಾಡ್ತಿದೆ.